ಪೋರ್ಚುಗೀಸರ ಡಚ್ಚರ ನೆಲೆಯಾಗಿದ್ದ ಕರಾವಳಿಯಲ್ಲಿ ಅದರಲ್ಲೂ ಬಸ್ರೂರಿನಲ್ಲೇ ಪರಕೀಯರ ವಿರುದ್ಧ ದೇಶದ ಮೊದಲ ಸರ್ಜಿಕಲ್ ಸ್ಟ್ರೈಕ್ ನಡೆದಿತ್ತು. ಆ ಕಾರ್ಯವನ್ನು ಮಾಡಿದ್ದು ಛತ್ರಪತಿ ಶಿವಾಜಿ ಎಂದು ಯುವ ಬ್ರಿಗೇಡ್ನ ಸಂಸ್ಥಾಪಕ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಹೇಳಿದ್ದಾರೆ. ಬಸ್ರೂರಿನಲ್ಲಿ ಹಮ್ಮಿಕೊಂಡ ಕನ್ನಡದ ನೆಲದಲ್ಲಿ ಛತ್ರಪತಿ ಶಿವಾಜಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶಿವಾಜಿಯವರು ಕನ್ನಡದ ನೆಲದಿಂದಲೇ ಹಿಂದೂ ಸಾಮ್ರಾಜ್ಯ ಕಟ್ಟುವ ಶಪಥಗೈದಿದ್ದರು. ಇದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಶಿವಾಜಿಯವರನ್ನು ಕೇವಲ ಒಂದು ಜಾತಿ ಭಾಷೆ ಸೀಮಿತಗೊಳಿಸುತ್ತಿರುವುದು ಸರಿಯಲ್ಲ ಎಂದು ಹೇಳಿದ್ದಾರೆ. ಇನ್ನು ಕಾರ್ಯಕ್ರಮದ ಅಂಗವಾಗಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಪೇಜಾವರ ಮಠಾಧೀಶ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡರು. ಶಿವಾಜಿ ಹಾದು ಹೋದ ಉತ್ತರ ಕನ್ನಡದ ಕಾರವಾರ, ಶಿವಮೊಗ್ಗ ಹಾಗೂ ಮೈಸೂರು ಕಡೆಗಳಿಂದ ಸಹಸ್ರಾರು ಮಂದಿ ಯುವಕರು 3 ಮಾರ್ಗವಾಗಿ ಬೈಕ್ ರ್ಯಾಲಿಯಲ್ಲಿ ಬಂದು ಸಮಾರಂಭದಲ್ಲಿ ಭಾಗಿಯಾಗಿದ್ದರು. ಪೇಪರಲ್ಲೂ ಕೂಡ ಶಿವಾಜಿಯನ್ನು ಮಾಡಿ ನಿಲ್ಲಿಸುವ ತಾಕತ್ತಿದೆ ಅಂತ ಆ ಹುಡುಗ ತೋರಿಸಿರುವಂತ ರೀತಿಯದು ಅತ್ಯದ್ಭುತವಾಗಿರುವಂತ ಉಳಿಸುವಂತಹ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ತಾ ಇದೆ ಯುವ ಬ್ರಿಗೇಡ್. ಯುವ ಬ್ರಿಗೇಡ್ ಒಂದು ಯಾರು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಮನೆಯನ್ನು ಕೆಲವು ಅಯೋಗ್ಯರು ಸ್ವಾಮೀಜಿ ಉಲ್ಲೇಖ ಮಾಡಿದ್ರು. ಕೆಲವು ಅಯೋಗ್ಯರು ಹೇಳ್ತಾರೆ ಶಿವಾಜಿ ಮಹಾರಾಜರು ಕರ್ನಾಟಕದವರು ಅಲ್ವೇ ಅಲ್ಲ. ರಾಮನು ಕನ್ನಡದವನಲ್ಲ, ಕೃಷ್ಣ ಕನ್ನಡದವನಲ್ಲ. ಆಯ್ತು, ನಿಮಗೆ ರಾಮಕೃಷ್ಣನ್ ಕಂಡ್ರೆ ಆಗಲ್ಲ, ಒಪ್ಕೋತೀನಿ. ಪ್ರಿಯ ಮಿತ್ರರೇ, ಫಾರ್ಮರ್ಸ್ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡಿದ ಗ್ರೆಟಾ ಥೆನ್ಬರ್ಗ್ ಬಸ್ರೂರ್ನ ಪಕ್ಕದೂರಿನವಳೇನು? ಸಂಭ್ರಮಿಸಿದ್ರಿ ಅವಳನ್ನ? ಫಾರ್ಮರ್ಸ್ ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡಿದ್ದ ರೆಹಾನಾ ಮಂಗಳೂರಿನವಳೇನು? ಸಂಭ್ರಮಿಸಿದ್ರಿ? ಯಾವ ಆಧಾರದ ಮೇಲೆ ಸಂಭ್ರಮಿಸಿದ್ರಿ? ಅವ್ರು ಯಾರೂ ಈ ದೇಶದಲ್ಲಿ ಅಲ್ಲದೆ ಹೋದಾಗ್ಲೂ, ಈ ದೇಶದವರೇ ಅಲ್ಲದೆ ಹೋದಾಗ್ಲೂ ಅವ್ರು ಮಾಡಿದ ಒಂದು ಟ್ವೀಟ್ ಅನ್ನ ಕಾರಣಕ್ಕೋಸ್ಕರ ಈ ದೇಶಕ್ಕೆ ಬೆಂಕಿ ಹಚ್ಚಬಲ್ಲೆವು ಅಂತ ಆಲೋಚನೆ ಮಾಡಿದ್ರಲ್ಲ. ಹೆಂಗ ಆಲೋಚನೆ ಮಾಡಿದ್ರಿ? ಶಿವಾಜಿ ಮಹಾರಾಜರು ಕನ್ನಡದವರಲ್ಲ ಅಂತೀರಿ, ಆದ್ರೆ ಯಾಕೆ ನಾವು ಗೌರವಿಸ್ತೀವಿ ಗೊತ್ತೇನು? ಯಾಕೆ ಶಿವಾಜಿ ಮಹಾರಾಜರನ್ನ ಗೌರವಿಸ್ತೀವಿ? ಒಬ್ಬ ಡಚ್ಚರ ಇತಿಹಾಸಕಾರ ಬರೀತಾನೆ, ಒಬ್ಬ ಡಚ್ ಲೇಖಕ ಬರೀತಾನೆ, ಕೆಳದಿಯ ಸಂಸ್ಥಾನದಲ್ಲಿ, ಅದು ಬಸ್ರೂರಿಗೂ ಸೇರಿದಂತೆ ಇವರೆಲ್ಲರಿಗೂ ಕೂಡ ಶಿವಾಜಿ ಮಹಾರಾಜರ ಬಗ್ಗೆ ಅಪಾರವಾದ ಗೌರವ ಇದೆ. ಯಾಕೆ ಗೌರವ ಇದೆ? ಯಾಕೆ ಅಂತಂದ್ರೆ ಆದಿಲ್ ಶಾಹಿಗಳು ಕೆಳದಿ ಮತ್ತು ಇತರೆ ಸಂಸ್ಥಾನಗಳನ್ನು ಪ್ರತ್ಯೇಕ ಮಾಡಿ ಮುಗಿಸಿಬಿಡಬೇಕು ಅಂತ ಹೊಂಚಾಕಿದ್ದಾಗ ಅವರ ಅಂಡರ್ ಇದ್ದ ಶಹಾಜಿ ಮಹಾರಾಜರು ಈ ಕೆಳದಿಯನ್ನ ಒಂದು ಸ್ವತಂತ್ರ ಸಂಸ್ಥಾನವಾಗಿ ಉಳಿಸಿದ್ರು, ಕೆಳದಿ ಸಂಸ್ಥಾನದವರ ಕೈಯಲ್ಲಿ ಕೊಟ್ಟಿದ್ರು ಎನ್ನುವ ಕಾರಣಕ್ಕೆ ಆನಂತರವೂ ಕೂಡ ಗೌರವ ಇತ್ತು. ಶಿವಾಜಿ ಮಹಾರಾಜರು ಹೊರಗಿನವರು. ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಿಂತರೂ ಕೂಡ ಶಿವಾಜಿ ಅಂದ್ರೆ ಭಾರತ ಅಂತ ಹೇಳ್ತಾರೆ. ಭಾರತ ಅಂತಂದ್ರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ನಿಂತರೂ ಭಾರತ ಅಂತ ಅಂದ್ರೆ ನಿಮ್ದು ಯಾವ ಊರು ಅಥವಾ ಯಾವ ಊರಿನವರು ಅಥವಾ ಯಾವ ದೇಶದವರು ಅಂತ ಕೇಳಿದಾಗ ನಂದು ಭಾರತ ಅಂತ ಹೇಳಿದ್ರೆ ಮೊಟ್ಟ ಮೊದಲಿಗೆ ನೆನಪಾಗುವುದು ಈ ದೇಶದ ಪೂರ್ವಜ, ಈ ದೇಶದ ಆರಾಧ್ಯ ದೈವವಾಗಿರ್ತಕ್ಕಂಥ ರಾಮ ನೆನಪಾಗ್ತಾನೆ. ರಾಮನ ನಂತರ ಜಗತ್ತಿಗೆ ನೆನಪಾಗುವಂತ ಒಬ್ಬನೇ ಒಬ್ಬ ವ್ಯಕ್ತಿ ಭಾರತದಲ್ಲಿ ಇದ್ರೆ ಅದು ಛತ್ರಪತಿ ಶಿವಾಜಿ ಮಹಾರಾಜರು ಅಂತ. ರಾಮ ಮತ್ತು ಶಿವಾಜಿ ಕಾಂಬಿನೇಷನ್ ಬಹಳ ಉಲ್ಟಾ ಇದು. ಹೆಂಗ ಉಲ್ಟಾ ಅಂದ್ರೆ, ರಾಮ ಅಂದ್ರೆ ತ್ಯಾಗಮಯಿ, ರಾಮ ಅಂದ್ರೆ ಆದರ್ಶ, ರಾಮ ಅಂದ್ರೆ ನಿರಾಳ ಅಂತ. ಎಲ್ಲವನ್ನೂ ಅನುಭವಿಸಬೇಕಾದ ಕಾಲದಲ್ಲಿ ಅರಗಳಿಗೆಯಲ್ಲಿ ತನ್ನ ಸಾಮ್ರಾಜ್ಯವನ್ನ, ತನ್ನ ಸ್ವಂತಿಕೆಗಳನ್ನೆಲ್ಲವನ್ನೂ ತ್ಯಾಗ ಮಾಡಿ ಕಾಡಿಗೆ ಹೊರಟಂತ ಒಬ್ಬ ಯೋಗಿ. ಆತನನ್ನ ಜಗತ್ತು ಗುರುತಿಸುತ್ತೆ. ಇನ್ನೊಂದು, ಛತ್ರಪತಿ ಶಿವಾಜಿ ಮಹಾರಾಜರು ಅಂದ ತಕ್ಷಣ ದೊಡ್ಡ ಸೇವೆಯನ್ನು ಮಾಡಿದವರು ಛತ್ರಪತಿ ಶಿವಾಜಿ ಮಹಾರಾಜರು.
ಅವರಿಂದ ಪ್ರೇರಣೆ ಪಡೆದಿರ್ತಕ್ಕಂತಹ ಮುಂದಿನ ಅನೇಕ ಯುವಕರು ಆ ನೆಲೆಯಲ್ಲಿ ಮುಂದುವರಿದು ನಮ್ಮ ದಾಸ್ಯದ ವಿಮೋಚನೆ, ನಮ್ಮ ಸಂಸ್ಕೃತಿಯ ಹಿರಿಮೆಯ ಕೀರ್ತಿ ಪತಾಕೆಯನ್ನು ಹಾರಿಸುವಲ್ಲಿ ಮುಂದಿನ ಎಲ್ಲ ತಲೆಮಾರಿನ ಯುವಕರಿಗೆ ದೊಡ್ಡ ಆದರ್ಶವಾಗಿ ಕಂಡವರು, ದೊರಕಿದವರು ಛತ್ರಪತಿ ಶಿವಾಜಿ ಮಹಾರಾಜರು. ಅವರ ಸ್ಮರಣೆಯಲ್ಲಿ ನಾವು ಇವತ್ತು ಇನ್ನಷ್ಟು ಮುಂದುವರಿಯಬೇಕಾಗಿದೆ. ಅವರ ನೆನಪು ನಮಗೆ ಸದಾ ಜಾಗೃತವಾಗಿರಬೇಕಾಗಿದೆ. ಅವರು ತೋರಿದ ದಾರಿಯಲ್ಲಿ ಕೃಷ್ಣ ತೋರಿರತಕ್ಕಂತಹ ಅನೇಕ ಉಪಾಯಗಳನ್ನು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು ಬದುಕಿನಲ್ಲಿ ಅಳವಡಿಸಿಕೊಂಡು